ಮಿಂಜಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಮಿಂಜಾ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಪಾಲಿಯೇಟಿವ್ ಸ್ನೇಹ ಸಂಗಮ ಎನ್ನುವಂತಹ ವಿಶಿಷ್ಟ ಕಾರ್ಯಕ್ರಮ ಜರುಗಿತು. ನೋವು ಅನುಭವಿಸುವವರಿಗೂ ಒಂಟಿತನಕ್ಕೂ ಕೈ ಜೋಡಿಸುವಂತಹ ಸ್ನೇಹ ಸಂಗಮದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋದವರಿಗೆ ಸಂತೋಷ ನೀಡುವಂತಹ ವಿಭಿನ್ನ ಪ್ರಯತ್ನಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಫೆಬ್ರವರಿ 15ರ ಗುರುವಾರದಂದು ಮಿಯಪದವಿನ ಚೌಟರ ಚಾವಡಿಯಲ್ಲಿ ಪಾಲಿಯೇಟಿವ್ ಸ್ನೇಹ ಸಂಗಮ ಎನ್ನುವಂತಹ ವಿಭಿನ್ನ ಕಾರ್ಯಕ್ರಮ ಜರುಗಿತು. ಮಿಂಜ ಪಂಚಾಯತ್ ಆಸುಪಾಸಿನಲ್ಲಿರುವ ಮಾನಸಿಕ ಶಾರೀರಿಕ ಅಸೌಖ್ಯದಿಂದ ಕೂಡಿರುವ ಒಂಟಿತನದ ಖಿನ್ನತೆಗೆ ಒಳಗಾಗಿರುವಂತಹ ವ್ಯಕ್ತಿಗಳಿಗಾಗಿ ಅವರಿಗೆ ಅಲ್ಪ ಕಾಲವಾದರೂ ಮಾನಸಿಕ ಸಂತೋಷ ನೀಡುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಿಂಜಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಮಿಂಜಾ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ನಡೆದಂತಹ ಈ ಕಾರ್ಯಕ್ರಮವನ್ನ ಮಿಂಜ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದ್ರು. ಮಿಂಜಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜಯರಾಮ್ ಬಳ್ಳಂಗುಡೇಲ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಉದ್ಯಮಿ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಸಾವು ಅನ್ನೋದು ನಿಶ್ಚಿತವಾಗಿದ್ರು ಬದುಕನ್ನ ನಾವು ಸುಖದಿಂದ ಸಂತೋಷದಿಂದ ಧೈರ್ಯವಾಗಿ ಎದುರಿಸುವಂತಿರಬೇಕು ಎನ್ನುವಂತಹ ಅರ್ಥವನ್ನಿತ್ತು ಮಾತುಗಳನ್ನಾಡಿದ್ರು. ಬದುಕನ್ನು ನಾನ್ ತಿಳ್ಕೊಂಡದ್ದು, ನೀವೇನ್ ತಿಳ್ಕೊಂಡಿದ್ದೀರಿ ಗೊತ್ತಿಲ್ಲ, ಬಹಳ ಫ್ರೂಟ್ಫುಲ್ ಆಗಿ ಬದುಕ್ತಾ ಇದ್ದೀನಿ. ಊರು ತಿರುಗ್ತೇನೆ. ಇತ್ತೀಚೆಗೆ ಸಿಲೋನ್ಗೆ ಹೋಗಿ ಬಂದೆ, ಬಹಳ ಸಂತೋಷ ಪಟ್ಟೆ ಹೋಗಿ. ಯಾಕೆಂದ್ರೆ ನಾನು ಸಿಲೋನ್ಗೆ ಇಷ್ಟವರೆಗೆ ಹೋಗಿರ್ಲಿಲ್ಲ. ಅದೇ ರೀತಿಯಲ್ಲಿ ಕರ್ನಾಟಕದ ಒಂದು ದೊಡ್ಡ ಕಬಿನಿ ಲೇಕ್ ಅಂತ ಹೇಳ್ತೇವೆ, ಕಬಿನಿ ಫಾಲ್ಸ್, ಅಲ್ಲಿಗೆ ಹೋಗಿದ್ದೆ. ನನ್ನ ಈ ವಯಸ್ಸಿಗೆ ನಾನು ಸಂತೋಷದಲ್ಲಿ ತಿರುಗಾಡ್ತಾ ಇದ್ದೇನೆ. ಯಾಕೆ ನಾನು ಹೇಳ್ತೇನೆ ಅಂದ್ರೆ, ನಮ್ಮ ಮುಂದೆ ಇಲ್ಲಿ ಕೆಲವರು ಇದ್ದಾರೆ, ಅವರು ಯಾವಾಗ್ಲೂ ಬೇಸರ ಪಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಪ್ರತಿಯೊಬ್ಬನಿಗೂ ಅವನಿಗೆ ಆದಂತ ಕೆಲವು ತೊಂದರೆಗಳಿರ್ತದೆ. ಈಗ ನೀವು ನೋಡುವಾಗ ಚೌಟ್ರಿಯನ್ನು ಬಹಳ ಚೆನ್ನಾಗಿ ಕಾಣ್ತಾರೆ ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ನಮಗೂ ಬೇಕಾದ ಸಾಕಷ್ಟು ತೊಂದರೆಗಳು ಇರ್ತದೆ. ಆದ್ರಿಂದ ನಾವೆಲ್ಲ ಚಿಕ್ಕವರಿರುವಾಗ, ಈಗ ನಾನು ಹೇಳಿದೆ ಅಲ್ಲ, ನನ್ನ ಅಜ್ಜ, ನನ್ನ ಇಬ್ರು ಅಜ್ಜಂದರು, ಅವ್ರು ಯಾರು ಇಷ್ಟು ವಯಸ್ಸು ಬದುಕಲಿಲ್ಲ, ಅವರು 70 ದಾಟಿರ್ಲಿಲ್ಲ. ಹಾಗಿರುವಾಗ ಇವತ್ತು ಈಗ ನಮ್ಮ ಡಾಕ್ಟರ್ ಇಲ್ಲೇ ಕೂತಿದ್ದಾರೆ, ಅವರು ನಮ್ಮ ಬದುಕನ್ನು ಹೇಗಾದ್ರೂ ಮಾಡಿ ಎಕ್ಸ್ಟೆಂಡ್ ಮಾಡ್ತಾರೆ, ಮುಂದಕ್ಕೆ ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೇಳಿ ಆ ಬದುಕು, ನಾನಾಗ ಹೇಳಿದೆ ಅಲ್ಲ, ನಾನು ಇವತ್ತು ಬದುಕುವಂತ ಬದುಕು ನಾನು ಸಂತೋಷದಲ್ಲೇ ಬದುಕ್ತಾ ಇದ್ದೇನೆ. ಏನು ಕಷ್ಟದಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳುವ ರೀತಿಯಲ್ಲಿ ಇಲ್ಲ. ಮಂಜೇಶ್ವರ ಮೆಡಿಕಲ್ ಆಫೀಸರ್ ಡಾಕ್ಟರ್ ಪ್ರಭಾಕರ್ ರೈ ಮಾತನಾಡಿ, ಇತರರ ಜೀವನದ ಪರಿಸ್ಥಿತಿಯನ್ನ ಅಣಗಿಸಿ ಮಾತನಾಡುವ ಬದಲು ನಮ್ಮ ಜೀವನವು ಅವರ ಸಂದಿಗ್ಧ ಪರಿಸ್ಥಿತಿಯ ಕೈಗನ್ನಡಿ ಇದ್ದಂತೆ ಎಂಬಂತಹ ಮಾತನ್ನ ನೆನಪಿನಲ್ಲಿರಿಸಿ ಇತರರಿಗೂ ನೆರವಾಗೋಣ ಎನ್ನುವಂತಹ ಅರ್ಥದಂತೆ ನೀತಿ ಕತೆ ಹೇಳುವ ಮೂಲಕ ನೆರೆದವರ ಗಮನವನ್ನ ಸೆಳೆದ್ರು. ಯಾಕೆ ಇದನ್ನೆಲ್ಲ ಆಕಿಸ್ತ್ಯ ಅಂತ ಕೇಳ್ತಾರೆ. ಕೊನೆಯ ಜೀವನದ ಕೊನೆ ಕ್ಷಣದಲ್ಲಿದ್ದಂತ ತಾಯಿ ಹೇಳ್ತಾಳೆ, ಮಗ, ನಿನ್ನ ಮಗ ನಾಳೆ ಇಲ್ಲಿ ಬಂದು ನಿನ್ನನ್ನು ಆಶ್ರಮಕ್ಕೆ ಸೇರಿಸುವಾಗ ನಿನಗೆ ಇಂಥೊಂದು ಅಸೌಕರ್ಯ ಇಲ್ಲಿ ಇರಬಾರ್ದು, ಅದಕ್ಕೆ ಬೇಕಾಗಿ ಇಷ್ಟೆಲ್ಲ ನೀನು ಇಲ್ಲಿ ಮಾಡಿಸಿ ಅಂತ ಹೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ಅನ್ಕೊಂಡಿರ್ಬೇಕು, ನಾವು ಏನೇನೋ ಆಲೋಚನೆ ಮಾಡಿ ನಡೆದಾಡ್ತಿರ್ತೀವಿ. ನಾವು ಒಂದ್ಸಲ ದೊಣ್ಣೆ ಇಟ್ಕೊಂಡೇ ನಡಿಬೇಕು. ವೀಲ್ ಚೇರ್ನ ಅಗತ್ಯ ನಮಗೂ ಬರ್ಬೋದು. ನಾಳೆ ನಾವು ಬೆಡ್ಡಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಮಲಗಬೇಕಾಗ್ತದೆ, ಮೂತ್ರ ನಾವು ಬೆಡ್ಡಲ್ಲೇ ಮಾಡಿ. ಆದ್ರೆ ಇದನ್ನೆಲ್ಲ ನಾವು ಮರೆತು ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಡೀತಾ ಇರ್ತಾರೆ. ಜೀವನದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಎಲ್ಲ ಸಂದರ್ಭಗಳು ನಮಗೆ ಒದಗಿ ಬರ್ತದೆ ಎಂಬುದನ್ನು ನಾವು ಮರೆತಿರ್ತೇವೆ. ಒಂದು ಎರಡು ಈ ಎಲ್ಲ ಬೇಡಪ್ಪ, ಇಲ್ಲೆಲ್ಲ ನಾವು ಕುತ್ಕೊಂಡಿದ್ವಿ, ಈ ಅವು ಮಾತು ಅಂಚೆ ಮಾತ ದಾಳ ಹಾಕಿ ಎಂಕ್ಲಿಗೆ ಅವು ಮಾತು ಇಷ್ಟೇ ಇದ್ದಿ, ಬೆಡ್ ಮಾತು ಪೋಯರ ಅಂಚೆ ದೊಣ್ಣೆ ಮಾತು ನಡಪೇರ ಮಾತು ಎಂಕ್ಲಿಗೆ ಇಷ್ಟೇ. ಒಂದು 3 ಮಾರ್ಗ ಇದೆ ನನ್ನಲ್ಲಿ, ಅದು ಎಲ್ಲ ಬೇಡ ಅಂತ ಹೇಳ್ತಾರೆ. ಒಂದು ನಮಗೆ ಹಾರ್ಟ್ ಅಟ್ಯಾಕ್ ಅಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ. ಹಾರ್ಟ್ ಅರೆಸ್ಟ್ ಅಂದ್ರೆ ಸಡನ್ ನಾವು ಕಣ್ಣು ಮುಚ್ಚಿದ್ರೆ ಮೇಲೆ ಅರೆಸ್ಟ್ ಆದ್ರೆ, ಅಟ್ಯಾಕ್ ಆದ್ರೆ ನಾವು ಬದುಕಿ ಉಳಿತೀವಿ, ಆದ್ರೆ ಅರೆಸ್ಟ್ ಆದ್ರೆ ನಾವು ಉಳಿಯುವುದಿಲ್ಲ, ಹೋಗ್ತೀವಿ. ಇಲ್ಲದಿದ್ರೆ ಇನ್ನೊಂದು ಮಾರ್ಗ ಇದೆ, ಇಲ್ಲದ್ರೆ ಫ್ಯಾನಿಗೆ ಹಗ್ಗ ಹಾಕಿ ನಮಗೆ ಕುತ್ತಿಗೆ ಆಗ ಟಕ್ ಅಂತ ಹೋಗ್ಬಿಡ್ಬೋದು.
ಮೂರನೇದು ಇಲ್ಲದಿದ್ರೆ ಒಂದು ಇದು ಎಲ್ಲಾದ್ರೂ ರೋಡ್ ಸೈಡ್ ನಡ್ಕೊಂಡು ಸಡನ್ ವೇಗವಾಗಿ ಬಂದಂತ ವಾಹನ ನಮ್ಮ ಮೇಲೆ ಹರಿದು ನಾವು ಈ 3-4 ಮಾರ್ಗವನ್ನು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಮಾರ್ಗ ಇಲ್ಲ ಸಡನ್ ಹೋಗಕ್ಕೆ. ಇಲ್ಲದ್ರೆ ನಾನು ಹೇಳಿದಂತೆ ಎಲ್ಲ ಇಲ್ಲಿ ಕೂತ್ಕೊಂಡವರು ಇರ್ಬೋದು, ಎದುರುಗಡೆ ಇದ್ದವರು ಎಲ್ಲೂ ಆಲೋಚನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಈ ಒಂದು ಪರಿಸ್ಥಿತಿ ಎಲ್ಲರಿಗೂ ಬಂದೇ ಬರ್ತದೆ. ಇವತ್ತು ನೋಡಿರ್ಬೋದು ನಮ್ಮ ಪಂಚಾಯತ್ನಲ್ಲಿ ಎಷ್ಟೋ ಜನ ವಿವಿಧ ಇಂಥ ದೀರ್ಘಕಾಲಿಕ ರೋಗಗಳ ಭಾಗವಾಗಿ 4 ಗೋಡೆಗಳ ಮಧ್ಯದಲ್ಲಿ ಮೇಲೆ ಆಕಾಶವನ್ನು ನೋಡ್ತಾ ಅಥವಾ ತಿರುಗುವ ಫ್ಯಾನವನ್ನು ನೋಡ್ತಾ ದೈನಂದಿನ ಚಟುವಟಿಕೆಯಾಗಿ ಇನ್ನೊಬ್ಬರನ್ನ ಅವಲಂಬಿಸಿ ಅವರಿಗೆ ಒಂದು ಗ್ಲಾಸ್ ನೀರು ಬೇಕಾದ್ರೂ ಅವಲಂಬಿಸಿ ಜೀವಿಸುವ ಎಷ್ಟೋ ದೀರ್ಘಕಾಲಿಕ ರೋಗಗಳಿಗೆ ಬಲಿಯಾದಂತೆ ಎಷ್ಟೋ ಜನಗಳು ನಮ್ಮ ಪಂಚಾಯತ್ನಲ್ಲಿ ಜೀವಿಸುತ್ತಿದ್ದಾರೆ. ನಾವು ನಮ್ಮ ಪಕ್ಕದಲ್ಲಿರುವವರು ಇಂಥ ಬೆಟ್ರಿಗಳಾದಂತವ್ರನ್ನು ಅಥವಾ ಇಂತಹ ಸಮಸ್ಯೆ ಅನುಭವಿಸುವವರನ್ನು ಒಂದು ಕ್ಷಣ ಹೋಗಿ ಮಾತಾಡಿಸಿ ಹೇಗಿದ್ಯಪ್ಪ ಊಟ ಮಾಡಿದ್ಯಾ ಇಷ್ಟೇ ಕೇಳಿದ್ರೆ ಅದೇ ಅವರಿಗೆ ಸಿಗುವಂತ ಒಂದು ದೊಡ್ಡ ಹಣ ಕೊಡಬೇಡಿ ಏನು ಮಾಡ್ಬೇಕು ಇವರಲ್ಲಿ ಒಂದು ಮಾತಾಡಿ ಅವರಿಗೆ ಒಂದು ಸಂತೋಷವನ್ನು ಮಾಡಿದ್ರೆ ಅದೇ ನಮ್ಮ ಜೀವನದ ಒಂದು ದೊಡ್ಡ ಏನೋ ಸಹಾಯ ಅಂತ ಹೇಳ್ಬೋದು. ಇನ್ನು ಈ ವೇಳೆ ಉದ್ಯಮಿ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ, ಪ್ರಗತಿಪರ ಕೃಷಿಕ ಡಾಕ್ಟರ್ ಡಿ ಚಂದ್ರಶೇಖರ್ ಚೌಟ, ಪೊಲಿಟಿವ್ ನರ್ಸ್ ಶೋಭಾ ಜೆ ಮತ್ತು ವಿಜಯ್ ಶಶಿಕುಮಾರ್ ಕುಳೂರು ಅವರನ್ನ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಶಾಲಾ ಮಕ್ಕಳು ಮತ್ತು ಸ್ಥಳೀಯರಿಂದ ವಿವಿಧ ಮನೋರಂಜನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಕಾಸರಗೋಡು ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ಕೆ, ಚೇರ್ಪರ್ಸನ್ ರುಕ್ಯಾ ಕೆ, ಸ್ಟ್ಯಾಂಡಿಂಗ್ ಕಮಿಟಿ ಪರ್ಸನ್ ಬಾಬು ಸಿ ಕುಳೂರು, ಸೆಕ್ರೆಟರಿ ಸುರೇಶ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ರಾಧಾಕೃಷ್ಣ ಕೆವಿ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಅಶ್ವಿನಿ, ಆಶಾ ಕಾರ್ಯಕರ್ತರು, ಶಾಲಾ ವಿದ್ಯಾರ್ಥಿಗಳು, ರೆಡ್ ಕ್ರಾಸ್ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.